ಮಂಗಳೂರಲ್ಲಿ ಕಂಬಳ ಆಗ್ತದೆ, ಸಂಪ್ರದಾಯ ಕಂಬಳನ. ನಮ್ದು 20 ಕಂಬಳ ಆಗ್ತದೆ, ಆಧುನಿಕ ಕಂಬಳಗಳು. ಕಾಸರಗೋಡಲ್ಲಿ ಆಗ್ತದೆ ಸಂಪ್ರದಾಯ ಕಂಬಳನ. ಅರಸು ಕಂಬಳ, ಐಕಳ ಕಂಬಳ, ಬಾರಾಡಿ ಬೀಡು ಕಂಬಳ, ಹೀಗೆ ಕೆಲವು 8 ಕಂಬಳಗಳು ಸಾಂಪ್ರದಾಯ ಕಂಬಳಗಳು. ಉಳಿದ ಕಂಬಳಗಳು ಎಲ್ಲ ಇಲ್ಲಿ ಮಂಗಳೂರಲ್ಲಿ ಅಷ್ಟು ಅದ್ದೂರಿಯಾಗಿ ಕಂಬಳ ನಡೀತಾ ಇದೆ. ಮೂಡುಬಿದ್ರೆಯಲ್ಲಿ ಅದ್ದೂರಿಯಾಗಿ ಕಂಬಳ, ಅದೆಲ್ಲ ಸಂಪ್ರದಾಯ ಕಂಬಳಗಳಲ್ಲ, ಸರ್ಕಾರ ನಡೆಯುವ ಕಂಬಳಗಳು ನಡೀತದೆ. ಕೆಲವು ಕಡೆ ಸರ್ಕಾರ ಪ್ರಯೋಜಕತ್ವದಲ್ಲೇ ಕಂಬಳ ನಡೀತಾ ಇದೆ. ಏನೋ ನಾವು ಅದು 10 ಕೋಟಿ ಅಂತ ನೀವು ತಲೆಯಲ್ಲಿ ಇಟ್ಕೊಳ್ಬೇಡಿ. 10 ಕೋಟಿ ಖರ್ಚು ಕೂಡ ಆಗುದಿಲ್ಲ. ಅದು ನಿಮ್ಗೆ ಆ ಸರ್ಕಾರಕ್ಕೆ ಹೊರೆ ಅಂತ ಹೇಳಿದ್ರೆ ಅನೇಕ ದಾನಿಗಳು ಕೂಡ ಇದ್ದಾರೆ. ನಾವು ಕಂಬಳವನ್ನು ಆ ಮೈಸೂರಿನ ಜನರಿಗೆ ತೋರಿಸ್ತೇವೆ ಅಂತ ನೀವು ಅಂತ ಜವಾಬ್ದಾರಿಯನ್ನು ಕೂಡ ಕಂಬಳ, ಯಾಕೆ ನಮ್ಗೆ ಕಂಬಳದ ಕೋಣದ ಯಜಮಾನರಿಗೆ ಹಣ ಕೊಡ್ಲಿಕ್ಕಿಲ್ಲ, ಕಂಬಳದ ಆಯೋಜನೆಗೆ ನಮ್ಗೆ ಹಣ ಕೊಡ್ಲಿಕ್ಕಿಲ್ಲ, ಕಂಬಳದ ಸಮಿತಿಗೆ ಹಣ ಕೊಡ್ಲಿಕ್ಕಿಲ್ಲ, ಯಾವುದೇ ವಾಣಿಜ್ಯೀಕರಣ ಅಲ್ಲಿಲ್ಲ. ನಮ್ದು ಒಟ್ಟಾರೆ ಏನು ಅಂತ ಹೇಳಿದ್ರೆ ಈ ಕ್ರೀಡೆ ಕಂಬಳ ರಾಜ್ಯ ಮಾನ್ಯತೆ ಹೊಂದಿದೆ. ದಸರಾದಲ್ಲಿ ಕಂಬಳ ಹೋದ್ರೆ ನಮ್ಮ ಕಂಬಳಕ್ಕೆ ಇನ್ನಷ್ಟು ಒಂದು ಮೆರುಗು ಸಿಗ್ತದೆ. ಆ ಕೋಣಗಳು, ಆ ಓಡುವಂತ ನೋಟ, ಅದರ ಹಿಂದೆ ಇರುವಂತ ಅತ್ಯಂತ ಹಿಂದುಳಿದ ವರ್ಗ ಜನಗಳ ಒಂದು ಕಾರ್ಮಿಕ ವರ್ಗದವರಿಗೆ ಆ ಜೀವನಕ್ಕೆ ಒಂದು ಶಕ್ತಿ, ಆ ಎಲ್ಲ ರೀತಿಯಲ್ಲಿ ಕಂಬಳಕ್ಕೊಂದು ನೂರಾರು ಕುಟುಂಬಗಳು ಕಂಬಳದಿಂದಲೇ ನಡೀತಾ ಇದೆ. ಈಗ ರಾಜ್ಯೋತ್ಸವ ಪ್ರಶಸ್ತಿ ಕಂಬಳದಿಂದ ಸಿಗ್ತದೆ. ದಸರಾದಲ್ಲಿ ಕಂಬಳಕ್ಕೆ ಪ್ರಶಸ್ತಿ ಸಿಕ್ಕಿದೆ ಬಹಳ ವರ್ಷದ ಹಿಂದೆ. ಇದೆಲ್ಲ ನಡೀತಾ ಇದೆ, ಅದನ್ನು ಸಾಕಾರ ಮಾಡಬೇಕು. ಸ್ನೇಹ ಕೃಷ್ಣ ಅವರು, ಇದೀಗ ಈ ಮೈಸೂರು ಕಂಬಳದ ವಿರುದ್ಧ 2-3 ಏನು ಈಗಾಗಲೇ ದೂರು ದಾಖಲಾಗಿದೆ ಅನ್ನೋಂಥದ್ದು ನಮಗೆ ವಿಚಾರ ಬೆಳಕಿಗೆ ಬಂದಿದೆ. ಯಾವ ಅಂಶಗಳನ್ನು ಇಟ್ಟುಕೊಂಡು ಈ ಎಲ್ಲ ದೂರುಗಳು ದಾಖಲಾಗಿದೆ ಸರ್? ಅಂದರೆ ಕಂಬಳದ ವಿರುದ್ಧನ ಅಥವಾ ಸಂಸ್ಕೃತಿಯ ವಿರುದ್ಧನ, ಯಾವುದರ ವಿರುದ್ಧ? ಅಂದರೆ ಅಲ್ಲಿ ಪರಿಸರ ಹಾಳಾಗ್ತದೆ ಅಂತನ, ಹೇಗೆ ಸರ್? ಇಲ್ಲಿ ಅದನ್ನೇ ಹೇಳ ಸರ್, ಹಾಗೆ ಹೇಳಿದಾಗೆ ಕಂಬಳ ಎಲ್ಲಿ ನಡೆಸಬೇಕು ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟತೆ ಕೊಟ್ಟಿಲ್ಲ ಯಾರೋ ಜಿಲ್ಲಾಡಳಿತ ಆಗಲಿ ಅಥವಾ ಕಂಬಳ ಸಮಿತಿಯವರಾಗಲಿ. ಅಲ್ಲಿ ಸಾತ್ಗಳ್ಳಿ ಬಡಾವಣೆಯಲ್ಲಿ ಇರ್ತಕ್ಕಂಥ ಜಮೀನಲ್ಲಿ ಮಾಡಬೇಕು ಅಂತೇಳಿ ಒಂದು ಹುನ್ನಾರ ನಡೀತಿದೆ ಅಂತೇಳಿ ಮಾಹಿತಿ ಇದೆ. ಹೀಗಾಗಿ ಏನು ಅಶೋಕ್ ಕುಮಾರ್ ರೈ ಅವರು ಮೈಸೂರಿಗೆ ಬಂದಿರೋ 26ನೇ ತಾರೀಕು ಅಲ್ಲಿ ಮರ ಕಡಿಯುವಂತ ಕೆಲಸಗಳನ್ನ ಮಾಡಿದ್ರು ಅಕ್ರಮವಾಗಿ. ಅರಣ್ಯಾಧಿಕಾರಿಗಳು ಸ್ಥಳಕ್ಕೆ ಬಂದು ಮರ ಕಡಿಬೇಡಿ ಅಂತ ಹೇಳಿದ್ರು ಕೂಡ ತಡೆದಿದ್ದಾರೆ. ಈ ಸರ್ವಾಧಿಕಾರಿ ಧೋರಣೆ ಬಗ್ಗೆ ನಾವು ದೂರನ್ನ ದಾಖಲು ಮಾಡಿದೀವಿ. ಕಂಬಳ ನಡೆಸಬಾರದು ಅನ್ನೋದ್ರ ಬಗ್ಗೆ ದೂರ ದಾಖಲು ಮಾಡಿರುವಂತದ್ದು ಸ್ಪಷ್ಟ ಆಗಿದೆಯಾ ಅಥವಾ ಬೇರೆ ಯಾವುದೋ ಯೋಜನೆಗೆ ಅಲ್ಲಿ ಮಾಡ್ತಾ ಇದ್ದಾರೆ ಅಂತಕ್ಕಂಥ ವಿಚಾರ ಕೂಡ? ಖಂಡಿತವಾಗ್ಲೂ ಕಂಬಳಕ್ಕೋಸ್ಕರನೇ ಮಾಡ್ತಾ ಇದಾರೆ ಅಲ್ಲಿ. ನಾವ್ ಹೇಳೋದು, ನೀವು ಹಾಕತ್ತಿದ್ರೆ ನಾನು ಸ್ಪಷ್ಟಗಳಂತದ್ದು ಎಲ್ಲಿ ಮಾಡಿದೆ ಅಂದ್ರೆ ಸ್ಪಷ್ಟತೆ ಕೊಡಿ. ಈ ಸ್ಪಷ್ಟತೆ ಕೊಡದೆ ಹೇಳ್ಕೊಂಡು ಜನರಿಗೆ ಸುಳ್ಳು ಹೇಳ್ಕೊಂಡು ತಪ್ಪದಾರಿಗಳಿ ಅಂತದ್ದು ಮಾಡಬೇಡಿ ಅಂತ ಹೇಳಿ. ಈಗ ಅವರು ಸ್ನೇಹಭಾಯಿ ಕೃಷ್ಣ ಅವರು ಹೇಳ್ತಾ ಇದ್ದಾರೆ ಸರಿಯಾದ ಮಾಹಿತಿ ನಮ್ಗೆ ಇಲ್ಲ ಅಂತ. ಈಗ ತಾವು ಸರ್ಕಾರದೊಂದಿಗೆ ಈಗ ಜಿಲ್ಲಾಡಳಿತ ಕೊಡ್ಬೇಕಾ ಅಥವಾ ಕಂಬಳ ಆಯೋಜಕರು ಕೊಡ್ಬೇಕು, ಯಾರು ಅಂತ ಅವ್ರಿಗೆ ಈಗ ಪ್ರಶ್ನೆ ಇದೆ. ದಸರಾ ಮಾಡುದು ಯಾರು? ದಸರಾ ಮಾಡುದು ಯಾರು? ದಸರಾದಲ್ಲಿ ಸಮಿತಿ ಇದೆ, ದಸರಾ ಸರ್ಕಾರ ಮಾಡ್ತಾ ಇದೆ. ರಾಜಮನೆತದವರು ರಾಜ ಮರ್ಯಾದೆಯೊಂದಿಗೆ ಅಲ್ಲಿ ಒಂದು ನಡೆಯುವಂತ ದಸರಾ ಬೇರೆ ಇದೆ. ಚಾಮುಂಡೇಶ್ವರಿ ಬೆಟ್ಟ ಇರಬಹುದು, ಅಲ್ಲಿ ರಾಜಮನೆತನದಲ್ಲಿ ಇರಬಹುದು, ಅಲ್ಲಿ ಒಂದು ಸಾಂಪ್ರದಾಯಿಕವಾಗಿ ನಡೆಯುವಂತ ದಸರಾ ನಡೀತದೆ. ಅದರೊಂದಿಗೆ ಸರ್ಕಾರ ಯಾವಾಗ ಸರ್ಕಾರ ಆ ದಸರಾವನ್ನು ನಡೆಯುವ ಜವಾಬ್ದಾರಿಯನ್ನು ವಹಿಸಿಕೊಂಡಿತ್ತ ಆ ನಂತರ ಸರ್ಕಾರವೇ ಚೌಕಟ್ಟಿನಲ್ಲಿ ಆ ದಸರಾವನ್ನು ನಡೆಸ್ತದೆ. ದಸರಾದಲ್ಲಿ ಏನಿರಬೇಕು ಅನೇಕ ಮಾರ್ಪಾಟುಗಳನ್ನು ಮಾಡಿದೆ. ದಸರಾದಲ್ಲಿ ಏರ್ ಶೋ, ದಸರಾದಲ್ಲಿ ಪಾಪ್ ಗಾಯಕರೆಲ್ಲ ವೆಸ್ಟರ್ನ್ ಗಾಯಕರನ್ನ ತರಿಸಿ ಬಹಳ ಶೋ, ಅದೆಲ್ಲ ಅಲ್ಲಿ ನಡೀತಾ ಇದೆ. ಆಗ ಎಲ್ಲ ಯಾರು ವಿರೋಧ ಮಾಡಿಲ್ಲ. ಈ ಕಂಬಳ ಇದು ಒಂದು ವೀರ ಕ್ರೀಡೆ, ಇದಕ್ಕೆ ಯಾರಿಗೆ ವಿರೋಧ? ಇದೇನು ನಾವು ಪರಿಸರವನ್ನು ನಾಶ ಮಾಡಿ ಕಂಬಳ ಮಾಡಿ ಅಂತ ಎಲ್ಲೂ ಹೇಳಿಲ್ಲ. ಅಥವಾ ಅದಕ್ಕೆ ಏನು ಬಹಳಷ್ಟು ನೀರಿನ ವ್ಯವಸ್ಥೆ ಬೇಡ, ಒಂದೊಂದು ಗ್ರಾಮಗಳಲ್ಲಿ ಕಂಬಳಗಳು ನಡೀತಾ ಇದೆ. ಅಂದ್ರೆ ಈಗ ಅಲ್ಲಿ ಏನು ಸ್ನೇಹಮಯ ಕೃಷ್ಣ ಅವರು ಹೇಳಿದ್ರು ಮರ ಕಡಿಯುವಂತ, ಅದೆಲ್ಲ ನಮ್ಮ ಕೆಲಸ ಅಲ್ಲ. ಅಂದ್ರೆ ಅಲ್ಲಿ ಅಧಿಕಾರಿಗಳು ಸಮಿತಿಯ ನಿರ್ಧಾರ ಮಾಡಿದೆ, ಅವರಾಗಿ ಮಾಡ್ಕೊಂಡು ನಾವು ಆಯೋಜನೆ ನಾವು ಯಾವತ್ತೂ ಕೂಡ ಅಲ್ಲಿ ಮಾಡಿ ಇಲ್ಲಿ ಮಾಡಿ ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಎಲ್ಲೂ ಹೇಳಿಲ್ಲ. ವೆಚ್ಚವನ್ನು ಕೂಡ ನಾವೊಂದು ಲಿಸ್ಟ್ ಮಾಡಿ ಕೊಟ್ಟಿದ್ದೇವೆ. ಎಷ್ಟು ವ್ಯವಸ್ಥಿತವಾಗಿ ಒಂದು 5 ಕೋಟಿ ಒಳಗೆ ಕಂಬಳ ನಡೆಸಬೇಕು ಅಂತ ಅದನ್ನು ಹೇಳಿದ್ದೇವೆ. ಏನಾದ್ರೂ ಅಲ್ಲಿಯ ಜನ ಅದು ಹೊರೆ ಆಗ್ತದೆ ಅಂತ ಹೇಳಿದ್ರೆ ನಾವು ಕೆಲವು ದಾನಿಗಳನ್ನು ಸಂಪರ್ಕ ಮಾಡಿ ಕೂಡ ಸರ್ಕಾರಕ್ಕೆ ತಿಳಿಸ್ತೇವೆ ಅಂತ ಕೂಡ ಹೇಳಿದ್ದೇವೆ. ಯಾವುದು ಇನ್ನು ಜನ ಕಂಬಳದಿಂದ ದೊಡ್ಡ ಹೊರೆ, ಕಂಬಳ ಕೂಡ ನಮ್ಮ ವೀರ ಕ್ರೀಡೆ. ಮೈಸೂರಿನ ಜನ ಈಗ ಅವರು ಸ್ನೇಹಮಯ ಹೇಳ್ತಾರೆ, ಕೋಣಗಳಿಗೆ ಇಷ್ಟು ವೆಚ್ಚ ಮಾಡ್ತೀರಿ ನೀವು ಕಲಾವಿದರನ್ನು, ಹಾಗಾದ್ರೆ ಕೋಣಗಳನ್ನು ಓಡಿಸುವವರು ಕಲಾವಿದರಲ್ವಾ?
ಅವರು ಹೋರಾಟಗ ಅವರ ಹಿಂದೆ ಶ್ರಮ ಇಲ್ವಾ? ಓಕೆ, ಅವರಿಗೂ ಒಂದು ಕುಟುಂಬ ಇಲ್ವಾ? ಸರಿ, ಅವರು ಕೂಡ ಅದನ್ನೇ ನಂಬಿಕೊಂಡು ಬಾಳುವವರಲ್ವಾ? ಅವರು ಕರ್ನಾಟಕ ರಾಜ್ಯದ ಜನ ಅಲ್ವಾ? ಓಕೆ. ಇದೆಲ್ಲ ನಮಗೆ ನಮ್ಮ ಎತ್ತಿನ ಹೊಳೆಯಲ್ಲಿ ನೀರು ನಾವು ದಿನಂಪ್ರತಿ ಎತ್ತಿನ ಹೊಳೆಯ ಮೂಲಕ ಕೋಲಾರ, ಚಿಕ್ಕಮಗಳೂರು, ಮಂಡ್ಯ ಈ ಕಡೆಗೆ ನೀರನ್ನು ಲಕ್ಷ ಕೊಡ್ಲಿಕ್ಕೆ ನಮ್ಮ ಈಗ ಯೋಜನೆ ಸಿದ್ಧ ಆಗಿದೆ. ನಮ್ಮ ಇಲ್ಲಿಂದ ಎತ್ತಿನ ಹೊಳೆ ಮೂಲಕ ಹೋಗುವಂತದ್ದು. ನಾವೇನು ಆಕ್ಷೇಪ ಮಾಡ್ತೇವ? ಇಲ್ಲ, ನಮ್ಗೆ ನೀರು ಕೊಡ್ಲಿಕ್ಕೆ ನಾವ್ಯಾಕೆ ಕೊಡ್ಬೇಕು ಅಲ್ಲಿಗೆ ಅಂತ ಹೇಳ್ತೇವೆ ಎಲ್ಲಿಯಾದ್ರೂ? ಈ ಪರಸ್ಪರ ಒಂದು ಸೌಹಾರ್ದತವಾಗಿ ನಡೆದರೆ ಈ ರಾಜ್ಯದ ಜನ, ನಾವು ಇಲ್ಲಿ ಕರಾವಳಿ ಜಿಲ್ಲೆಯ ಜನ ಯಾವತ್ತೂ ಕೂಡ ವೈರತ್ವಕ್ಕೆ ಅಥವಾ ವಿರೋಧ ಮಾಡುವುದಕ್ಕೆ ನಾವು ಎಲ್ಲೂ ಕೂಡ ಅದಕ್ಕೆ ಬೆಂಬಲ ಕೊಡುವಂತವರಲ್ಲ. ಓಕೆ, ಸ್ನೇಹಿತ ಕೃಷ್ಣ ಅವರು, ಇದೀಗ ಈ ವಿಚಾರದಲ್ಲಿ ಯಾರು ತಪ್ಪಿತಸ್ಥರು? ಈಗ ಸರಿಯಾಗಿ ಮಾಹಿತಿ ಜನರಿಗೆ ಕೊಡ್ಲಿಲ್ಲ, ಅಲ್ಲಿಯ ಒಂದು ಪ್ರಮುಖರಿಗೆ ಕೊಡ್ಲಿಲ್ಲ ಅಂತಂದ್ರೆ ಸಮಿತಿಯ, ಜಿಲ್ಲಾಡಳಿತವ ಯಾರು ಕೊಡ್ಬೇಕಿತ್ತು? ಅಂದ್ರೆ ಈ ಗೊಂದಲಗಳಿಗೆ ಕಾರಣ ಏನು? ಇಬ್ರು ಕಾರಣ ಸರ್. ಈಗ ದೇವಿಪ್ರಸಾದ್ ಶೆಟ್ಟಿ ಅವರು ಹೇಳಿದ್ರು, ನಾವ್ ಆಗ್ಲೇ ಅಲ್ಲಿ ಸಿದ್ಧತೆಗಳು ಮಾಡ್ತಿದೀವಿ ಅಂತ ಹೇಳಿದ್ರು. ಯಾವ ಜಾಗದಲ್ಲಿ ಸಿದ್ಧತೆ ಮಾಡ್ತಿದ್ವಿ ಹೇಳ್ಬೇಕಲ್ಲ ಅವರು. ಈಗ ಅಶೋಕ್ ಕುಮಾರ್ ಜಿಲ್ಲಾಡಳಿತ ಕೊಟ್ಟ ಸ್ಥಳದಲ್ಲಿ ಸಿದ್ಧತೆ ಮಾಡ್ತಾರೆ. ನಾವು ಸಿದ್ಧತೆ ಮಾಡುದಿಲ್ಲ, ಯಾವ ಸ್ಥಳವನ್ನ ಇವರಿಗೆ ಕೊಡ್ತೀವಿ ಭರವಸೆ ನಾನು ಅದನ್ನ ಕೇಳ್ತಿದ್ದೀನಿ. ಸಮಿತಿ ಯಾವ ಜಾಗವನ್ನು ಕೊಟ್ಟಿದೆ ಅಲ್ಲಿ ಅವರು ಮಾಡ್ತಾ ಇದ್ದಾರೆ. ನಾವು ಏನು ಮಾಡ್ಬೇಕು ನೀವು ಸರಿಯಾಗಿ ಕೇಳ್ಕೊಳ್ಳಿ. ನಾವು ಎಲ್ಲಿ ಏನು ಹೇಗೆ ಮಾಡಬೇಕು ಅಂತ ಮಾತ್ರ ಹೇಳುದು. ಆಯೋಜನೆಯನ್ನು ಯಾವ ರೀತಿ ಮಾಡಬೇಕು, ಕರೆ ಹೇಗೆ ಮಾಡಬೇಕು, ಎಲ್ಲಿ ಮಾಡಬೇಕು ಅಂತ ನಾವೇನು ಹೇಳಿ ಕೂಡ ಅವರಿಗೆ ಅದು ಆ ಜಿಲ್ಲಾಡಳಿತಕ್ಕೆ ಬಿಟ್ಟ ವಿಚಾರ. ನಾವು ಸೂಚನೆ ಕೊಟ್ಟಿಲ್ಲ. ನಾನ್ ಕೇಳ್ತಾರದು ಈಗಾಗ್ಲೇ ಸಿದ್ಧತೆ ನಡೀತಾ ಇದೆ ಅಂತ ಹೇಳಿದ್ರಲ್ಲ, ಯಾವ ಸ್ಥಳ ಅಂತೇಳಿ ಜಿಲ್ಲಾಡಳಿತ ಇವರಿಗೆ ಮಾಹಿತಿ ಕೊಡದೆ ಇವ್ರು ಯಾವ ಸಿದ್ಧತೆಗಳು ಮಾಡ್ತಾ ಇದಾರೆ? ಅಂದ್ರೆ ನೀವು ಜಿಲ್ಲಾಡಳಿತವನ್ನೇ ಕೇಳಬೇಕಾಗ್ತದೆ ನಮ್ಗೆ. ಅಂದ್ರೆ ಅವ್ರು ಏನ್ ಸ್ಥಳ ಕೊಟ್ಟಿದ್ದಾರೆ ಅಲ್ಲಿ ನಾವು ಯೋಜನೆಗೆ ಸಿದ್ಧತೆ ಮಾಡಿಕೊಳ್ತಾ ಇದ್ದೇವೆ ಅಂತ ಮಾಡುದಿಲ್ಲ, ಅದು ಸಹ ಅವರೇ ಮಾಡುದು. ಯಾವ ಸ್ಥಳ ಕೊಟ್ಟಿದ್ದಾರೆ, ಇವ್ರಿಗೆ ಯಾವ ಸ್ಥಳ ಕೊಡ್ತೀವಿ ಅಂತ ಹೇಳಿ ಅವ್ರು ಭರವಸೆ ಕೊಟ್ಟಿದ್ದಾರೆ, ಅದು ಹೇಳ್ಬೇಕಲ್ಲ ಇವರು. ನೋಡಿ, ನಾವು ಸ್ಥಳ ನಿಗದಿ ಮಾಡೋಕ್ಕಿಂತ ಮುಂಚೆ ಮತ್ತೆ ನಾವೇನು ಸಿದ್ಧತೆ ಮಾಡ್ಕೊಳ್ಳೋದಿಲ್ಲ. ಎಲ್ಲ ಜಿಲ್ಲಾಡಳಿತ ಅಲ್ಲಿಯ ಪಾರದರ್ಶಕವಾಗಿ ಯಾವ ರೀತಿ ಮಾಡಬೇಕು ಆ ರೀತಿ ಮಾಡ್ಕೊಳ್ತದೆ. ನಾವು ಒಂದು ಟ್ರ್ಯಾಕಿನ ಮ್ಯಾಪ್ ಇಲ್ಲಿ ಬಂದಿದ್ದಾರೆ ಅವರು ಎಲ್ಲ ಅಧಿಕಾರಿ ವರ್ಗದವರು. ಯಾವ ರೀತಿ ಟ್ರ್ಯಾಕ್ ಬರಬೇಕು, ಕರೆ ಯಾವ ರೀತಿ ಇರಬೇಕು, ಜನ ಪ್ರೇಕ್ಷಕರು ಗ್ಯಾಲರಿಯಲ್ಲಿ ಇರಬೇಕು, ವೇದಿಕೆಯಲ್ಲಿ ಇರಬೇಕು, ಅಂದ್ರೆ ಮೈಸೂರಿನ ಯಾವ ಭಾಗದಲ್ಲಿ ನಕ್ಷೆಯನ್ನು ಮಾತ್ರ ಮಾಡಿಕೊಟ್ಟಿದ್ದೇವೆ. ನಮ್ಮನ್ನು ಮುಂದೆ ಆ ಜಾಗ ಸೂಕ್ತ 2-3 ಜಾಗ ಇದೆ, ಅಲ್ಲಿ ಸೂಕ್ತ ಎಲ್ಲಿ ಅಂತ ಆದ ಮೇಲೆ ನಮ್ಮನ್ನು ಕರಿತೇವೆ ಅಂತ ಹೇಳಿದ್ದಾರೆ. ಸಮಿತಿ ಇಷ್ಟವರೆಗೆ ಅಲ್ಲಿ ಏನು ಅದನ್ನು ಹೋಗಿ ಇದೇ ಜಾಗ ಬೇಕು ಅಂತ ನಾವೇನು ಹೇಳಿಲ್ಲ, ಒತ್ತಡ ಕೂಡ ಹಾಕಿಲ್ಲ, ಲಾಬಿ ಇಲ್ಲ. ಅದು ಎಲ್ಲಿ ಸೂಕ್ತ ಇದೆ, ಎಲ್ಲಿ ಜನರಿಗೆ ತೊಂದರೆ ಆಗದ ರೀತಿಯಲ್ಲಿ ಎಲ್ಲಿ ಮಾಡಬೇಕು ಅಲ್ಲಿ ನಾವೇನಲ್ಲಿ ಪೂರ್ವ ಸಿದ್ಧತೆ ಮಾಡ್ಲಿಕ್ಕಿಲ್ಲ, ಅವರೇ ಮಾಡುದು ಜಿಲ್ಲಾಡಳಿತವೇ. ಸ್ನೇಹಕೃಷ್ಣ ಈ ಬಗ್ಗೆ ತಾವೇನ್ ಹೇಳ್ತಾರೆ? ಅಂದ್ರೆ ಅಧಿಕಾರಿಗಳೇ ನಿರ್ಧಾರ ಮಾಡ್ತಾ ಇದ್ದಾರೆ 3 ಸ್ಥಳ. ಪೂರ್ತಿ ಮಾತಾಡೋದು ಸುಮ್ಮನೆ ಮಾತಾಡ್ತೀನಿ, ಅವ್ರ ಮಧ್ಯ ಮಾತಾಡಕ್ ಹೋಗಲ್ಲ ಸರ್. ಹೇಳಿ. ಓಕೆ ಸರ್, ಹೇಳಿ ಸರ್. ಅವ್ರು ಮಾತಾಡ್ಬೇಕು, ಮಧ್ಯನೇ ಮಾತಾಡಲ್ಲ, ಸುಮ್ಮನೆ ಅವ್ರು ಮಾತಾಡ್ಬೇಕು ಮಧ್ಯ ಮಾತಾಡ್ತಾರೆ. ಓಕೆ ಸರ್, ಸ್ಪಷ್ಟವಾಗಿ ಕೇಳ್ತಾ ಇದ್ದೀನಿ, ತಮ್ಮ ಅಭಿಪ್ರಾಯ ನಾನು ಸ್ಪಷ್ಟವಾಗಿ ಕೇಳ್ತಿದ್ದೀನಿ. ಕಂಬಳಗೆ ಸಿದ್ಧತೆ ನಡೀತಿದೆ ಅಂತ ಹೇಳಿ ದೇವಿಪ್ರಸಾದ್ ಶೆಟ್ಟಿ ಅವರು ಹೇಳೋರು. ಸಿದ್ಧತೆ ಮಾಡಕ್ಕಿಂತ ಮುಂಚೆ ಯಾವ ಸ್ಥಳ ಕೊಡ್ತೀರಾ ಅಂತ ಹೇಳಿ ಜಿಲ್ಲಾಡಳಿತದಿಂದ ನೀವು ಮಾಹಿತಿ ತಗೊಳ್ಳದೆ ಅಧಿಕೃತವಾಗಿ ಅದ್ರ ಬಗ್ಗೆ ಒಂದು ಪತ್ರ ವ್ಯವಹಾರ ಮಾಡದೆ ಯಾವ ಸಿದ್ಧತೆ ಮಾಡ್ತಿದ್ದೀರಾ ಅಂತ ನಾನು ಕೇಳ್ತಿದ್ದೀನಿ. ಅವರು ಮೈಸೂರಿನಲ್ಲಿ ಉತ್ತರ ಹೇಳ್ಬೋದಾ? ಯಾವ 3 ಸ್ಥಳ ತೋರಿಸಿದ್ದಾರೆ ಅಂತ? ನಾವು ಮೈಸೂರಿನಲ್ಲಿ ಸಿದ್ಧತೆ ಮಾಡಿಕೊಂಡದಲ್ಲ, ಮೈಸೂರಿನಲ್ಲಿ ಅವರು ಪೂರ್ವಭಾವಿ ಸಭೆಗಳನ್ನು ಮಾಡಿಕೊಂಡಿದ್ದಾರೆ. ಸ್ಥಳ ನೋಡ್ಲಿಕ್ಕೆ ಹೈಪರ್ ಕಮಿಟಿಯ ಸಭೆಗೆ ನಮ್ಮನ್ನು ಕರೆದಿದ್ದಾರೆ. ಹೈಪರ್ ಸಮಿತಿಯ ಸಭೆಯಲ್ಲಿ ಮಾತುಕತೆ ಆಗಿದೆ, ಚರ್ಚೆ ಆಗಿದೆ. ಉಸ್ತುವಾರಿ ಸಚಿವರು ಮತ್ತೆ ಎಲ್ಲ ಅಲ್ಲಿಯ ಶಾಸಕರುಗಳು ಎಲ್ಲರೂ ಕೂಡ ಯಾರು ಕೂಡ ವಿರೋಧ ಮಾತಾಡಿಲ್ಲ ಕಂಬಳಕ್ಕೆ. ಯದುವೀರ್ ಅವರು ಆ ಸಭೆಯಲ್ಲಿದ್ದರು. ಅವ್ರು ಹೇಳಿದ್ರು ಅದು ಕರಾವಳಿಯಲ್ಲಿ ಆದ್ರೆ ಚಂದ, ಮತ್ತೆ ಇಲ್ಲಿ ಮೈಸೂರಲ್ಲಿ ಆಗ್ಬೇಕು ಅಂತ ಇದ್ರೆ ಮುಖ್ಯಮಂತ್ರಿ ವಿವೇಚನೆಗೆ ಬಿಟ್ಟದ್ದು ಅಂತ ಹೇಳಿದ್ದಾರೆ. ಹೊರಗಡೆ ಬಂದು ಬೇರೆ ಮಾತಾಡಿರಬಹುದು. ಅದು ಅದೇ ರಾಜಕೀಯವಾಗಿ ಅವರೀಗ ಮೈಸೂರು ಅರಸರು ಅಂದ್ರೆ ಒಂದು ರಾಜಕೀಯ ಪಕ್ಷದ ಮುಖಂಡರು ಆಗಿದ್ದಾರೆ. ಆದ್ರಿಂದ ಬೇರೆ ಬೇರೆ ರೀತಿಯ ಚರ್ಚೆಗಳಲ್ಲಿ ಆಗ್ತಾ ಇದೆ. ನಾವು ಸರ್ ಪ್ರಿಯಾಕೃಷ್ಣ ಅವರೇ, ಸ್ನೇಹಮಯ ಕೃಷ್ಣ ಅವರೇ, ಎಲ್ಲೂ ಕೂಡ ನಾವು ಅಲ್ಲಿ ಬಂದು ಪೂರ್ವಭಾವಿ ಸಿದ್ಧತೆಗಳನ್ನು, ಕರೆ ನಿರ್ಮಾಣ ಮಾಡುವುದನ್ನು ಅಥವಾ ಜಾಗವನ್ನು ಮಾಡಿದ್ದನ್ನು, ಎಲ್ಲಿಯಾದರೂ ಶಂಕುಸ್ಥಾಪನೆ ಮಾಡುವುದನ್ನು ಯಾವುದನ್ನು ಈ ತನಕ ಮಾಡಿಲ್ಲ. ನಾವು ಅದು ಜಿಲ್ಲಾಡಳಿತ ಎಲ್ಲಿ ತಿಳಿಸ್ತದೆ ನಮ್ಮ ಸಹಕಾರ ಬೇಕು ಅಂತ ಅವರು ನಮ್ಮನ್ನು ಕರೆದ್ರೆ ಅಲ್ಲಿ ನಾವು ಬರ್ತೇವೆ ಹೊರತು ನಾವು ಇಲ್ಲೇ ಮಾಡಬೇಕು ಎಂಬ
ಪೂರ್ವ ಸಿದ್ಧತೆಗಳನ್ನು ನಾವು ಮಾಡಿಲ್ಲ. ನಾವು ಹೇಳುವುದು ಅಲ್ಲೇ ಜಿಲ್ಲಾಡಳಿತ ದಸರಾ ಸಮಿತಿಯವರು ಪೂರ್ವ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ನಮಗೆ ಈ ವಿಚಾರಗಳನ್ನು ತಿಳಿಸಿದ್ದಾರೆ. ನಿಮ್ಮ ಕಂಬಳ ನಾವು ಅಲ್ಲಿ ಮಾಡ್ತೇವೆ, ನಿಮ್ಮ ಸಹಕಾರ ಬೇಕು ಅಂತ ಕೇಳಿದ್ದಾರೆ. ನಮ್ಮ ಸಂಪೂರ್ಣ ಸಹಕಾರ. ನಾವು ಕೂಡ ಕಂಬಳದಲ್ಲಿ ನಾನು ಹೇಳಿದಾಗಲ್ಲ, ನಮ್ಮ ಸಮಿತಿ ಇದೆ. ಕೋಣಗಳ ಯಜಮಾನರು, ತೀರ್ಪುಗಾರರು, ಕೋಣ ಬಿಡುವವರು, ಓಡಿಸುವವರು ಎಲ್ಲರನ್ನು ಕರೆದು ನಾವು ಕೂಡ ಮಾತುಕತೆ ಮಾಡಬೇಕಾದ್ರೆ ನಮಗೆ ಆ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಬರಬೇಕಾಗ್ತದೆ. ಆ ನಂತರ ನಾವಿಲ್ಲಿ ಒಂದು ಸಭೆ ಮಾಡ್ತೇವೆ. ನಂತರ ಅಲ್ಲಿಗೆ ಮೈಸೂರಿಗೆ ಬಂದು ಎಲ್ಲಿ ಜಾಗ ತೋರಿಸ್ತಾರೆ, ಇದು ಸೂಕ್ತವ ಎಂಬುದನ್ನು ನಾವು ನೋಡ್ತೇವೆ. ಮತ್ತೆ ನಾವೇನು ಅಲ್ಲಿ ಕಾಮಗಾರಿ ಪೂರ್ವ ಸಿದ್ಧತೆ ನಾವೇನು ಮಾಡುದಿಲ್ಲ. ಓಕೆ, ಸ್ನೇಹ ಕೃಷ್ಣ ಅವರು, ಇದೀಗ ಆಲ್ರೆಡಿ 3 ದೂರುಗಳು ದಾಖಲಾಗಿದೆ. ಹಾಗಾಗಿ ಕಂಬಳ ನಡೆಸಲಿಕ್ಕೆ ಇದರಿಂದ ಅಡಚಣೆ ಆಗ್ತದ ಅಲ್ಲ, ಹೆಚ್ಚಾದ್ರೆ ನೇರವಾಗಿ ನ್ಯಾಯಾಲಯಕ್ಕೆ ಹೋಗುವಂತ ಸಾಧ್ಯತೆ ಇದೆಯಾ ಏನು? ಸರ್ ಖಂಡಿತವಲ್ಲ ಸರ್. ಕಂಬಳ ನಡೆಸೋದಕ್ಕೆ ನಾವಂತೂ ಸದ್ಯಕ್ಕೆ ದಸರಾದಲ್ಲಿ ಅವಕಾಶ ಕೊಡಲ್ಲ ಸರ್. ಇವರು ಹಾಗೂ ನಮ್ಮ ಜನರ ಅಭಿಪ್ರಾಯ ವಿರುದ್ಧವಾಗಿ ನಡೆಸ್ತೀವಿ ಅಂತ ಹೇಳಿದ್ರೆ ಅನಿವಾರ್ಯವಾಗಿ ನಮ್ಮ ಮಾನ್ಯ ನ್ಯಾಯಾಲಯದ ಮೊರೆ ಹೋಗಿ ಅಲ್ಲಿಂದ ಎಲ್ಲ ದಾಖಲೆ ಸಂಗ್ರಹ ಮಾಡಿ ಒಂದು ಪ್ರಶ್ನೆ ಸೇಮಯ್ಯ ಕೃಷ್ಣ ಅವರಿಗೆ, ನೀವು ಕಂಬಳವನ್ನು ಯಾತಕ್ಕಾಗಿ ವಿರೋಧ ಮಾಡ್ತಾ ಇದ್ದೀರಿ? ಅಂದ್ರೆ ಅಲ್ಲಿ ಮೈಸೂರಿನ ಜನರದ್ದೇ ವಿರೋಧ, ನಿಮ್ಗೆ ಏನ್ ತೊಂದರೆ ಆಗಿದೆ, ಯಾತಕ್ಕೋಸ್ಕರ ವಿರೋಧ? ಸರ್ ಇಲ್ಲಿ ಕೇಳಿ, ನಾನು ಕಂಬಳ ವಿರೋಧ ಮಾಡ್ತಿಲ್ಲ, ದಸರಾ ಸಂದರ್ಭದಲ್ಲಿ ಮಾಡ್ಬಿಡಿ ಅಂತ ಅಷ್ಟೇ ನಮ್ಮ ವಿರೋಧ. ಯಾಕೆಂದ್ರೆ ಹೌದು, ದಸರಾದಲ್ಲಿ ಯಾವ ರೀತಿ ಅಧ್ವಾನ ಆಗುತ್ತೆ, ಏನೋ ಸಮಸ್ಯೆ ಅಂತ ನಾವು ಕಣ್ಣಾರೆ ನೋಡಿರೋಂತವ್ರು. ಮತ್ತಷ್ಟು ಸಮಸ್ಯೆ ಆಗೋದ್ ಬೇಡ ಕಳ್ಕಳಿ. ನಾನು ಹೇಳ್ತೇನೆ, ಜಿಲ್ಲಾಡಳಿತ ಕರೀರಿ, ನಮ್ ಜೊತೆ ಚರ್ಚೆ ಮಾಡ್ಲಿ ಅವರು. ನಾನು ಏನೊಂದು ಸಮಸ್ಯೆ, ಅದಕ್ಕೆ ನಮ್ಮ ಅಶೋಕ್ ಕುಮಾರ್ ಅವರಿಗೆ ನಾನು ಮನವಿ ಪತ್ರ ಬರ್ದಿದ್ದೀನಿ. ಅವ್ರು ಅದನ್ನ ಜಿಲ್ಲಾಡಳಿತ ಗಮನಕ್ಕೆ ತಂದು ದಾಖಲೆನ ತಗೊಂಡು ಅವ್ರು ಪರಿಶೀಲನೆ ಮಾಡಿ ಸ್ಪಷ್ಟೀಕರಣ ಕೊಡ್ಲಿ ಅವರು. ನಾನು 10 ಅಂಶಗಳನ್ನ ಅವ್ರ ಗಮನಕ್ಕೆ ತಂದಿದ್ದೀನಲ್ಲ, 10 ಅಂಶಗಳ ಬಗ್ಗೆ ಅವರು ಸ್ಪಷ್ಟೀಕರಣ ಕೊಡ್ಲಿ. 10 ಅಂಶವನ್ನು ಗಮನಕ್ಕೆ ತಂದಿದ್ದೀರಿ. ದಸರಾ ಸರ್ಕಾರ ಮಾಡುವಂಥದ್ದು. ಸರ್ಕಾರ ಏನು ಮಾಡಬೇಕು, ಯಾವ ರೀತಿ ಮಾಡಬೇಕು, ಅದನ್ನು ಯಾವ ರೀತಿ ಹತೋಟಿ ತರಬೇಕು, ಜನರಿಗೆ ಯಾವ ರೀತಿ ವ್ಯವಸ್ಥೆ ಮಾಡಬೇಕು ಅಂತ ಅವರು ನಿರ್ಧಾರ ಮಾಡ್ತಾರೆ. ಈಗ ಮಂಗಳೂರಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ರೆ ಮೈಸೂರಿನ ಕೆಲವು ಕಲಾ ತಂಡಗಳು ಬರ್ತದೆ ನಮ್ಮ ದಸರಾಕ್ಕೆ. ನಾವೇನು ಅದು ಬೇಡ, ನಮ್ಗೆ ತೊಂದರೆ ಆಗ್ತದೆ, ಬ್ಲಾಕ್ ಆಗ್ತದೆ ಅಂತ ಹೇಳಲಿಕ್ಕೆ ಆಗ್ತದ? ನಾವು ಮಾಡುವಂಥದ್ದು ಈ ನಾಡ ಹಬ್ಬ, ಏನು ಮೈಸೂರು ಹಬ್ಬ ಅಲ್ಲ, ನಾಡ ಹಬ್ಬ ಇದು. ಮೈಸೂರಿದು ಖಾಲಿ ದಸರಾ ಅಂತ ಹೇಳಿದ್ರೆ ಉಳಿದ ಎಲ್ಲ ಕಾರ್ಯಕ್ರಮಗಳನ್ನು ರದ್ದು ಮಾಡಿ ಕೇವಲ ದಸರಾ ಚಾಮುಂಡೇಶ್ವರಿದ್ದು ಮತ್ತು ಏನು ಅರಮನೆಯಲ್ಲಿ ನಡೀತದೆ ಆ ಕ್ರಿಯೆ ಮಾತ್ರ ವ್ಯವಸ್ಥೆಯನ್ನು ಮಾಡಬೇಕು. ಇದು ಏರ್ ಶೋ ಮಾಡಲಿಕ್ಕೆ ಸ್ನೇಹಮಯಿ ಕೃಷ್ಣ ಅವರು ಒಪ್ಪಿಗೆ ಇದೆ. ಅಲ್ಲಿ ವೆಸ್ಟರ್ನ್ ಸಂಗೀತ ಮಾಡಲಿಕ್ಕೆ ಸ್ನೇಹಮಯಿ ಕೃಷ್ಣ ಅವರು ಏನು ಅದಕ್ಕೆ ವಿರೋಧ ಮಾಡೋದಿಲ್ಲ. ಯುವ ದಸರಾ ಮಾಡ್ತಾ ಇದ್ದಾರೆ, ಅಲ್ಲಿ ಬ್ಲಾಕ್ ಆಗುದಿಲ್ಲ. ಇನ್ನು ಮಹಿಳಾ ದಸರಾ ಉಂಟು. ಖಾಲಿ ಕಂಬಳ ಮಾಡ್ಲಿಕ್ಕೆ ತೊಂದರೆ ಆಗ್ತದೆ. ಸ್ನೇಹಮಯ ಕೃಷ್ಣ ಅವರದು ನಾನು ಉತ್ತರ ಷಡ್ಯಂತರ. ನಮ್ಮ ತುಳುನಾಡಿನ ಕ್ರೀಡೆಯನ್ನು ನೀವೇನೋ ಒಂದು ರೀತಿಯಲ್ಲಿ ಆ ಬಗ್ಗೆ ಒಂದು ತಾತ್ಸಾರ ಮನೋಭಾವನೆ ಇದೆ ಅಂತ ಸ್ನೇಹಮಯ ಕೃಷ್ಣ ಅವರೇ, ಈಗ ದೇವಪ್ರಸಾದ್ ಶೆಟ್ಟಿ ಅವರು ಹೇಳಿದ್ರೆ ಏನಂತಂದ್ರೆ, ನಮ್ಮ ಕಂಬಳ ಒಂದೊಂದು ಬಿಟ್ಟು ಬಾಕಿ ಎಲ್ಲಾ ಒಂದು ಕಾರ್ಯಕ್ರಮಗಳ ಮಾಡ್ಲಿಕ್ಕೆ ತಮ್ಮ ಅನುಮತಿ ಇದೆ, ಮೈಸೂರಿನವ್ರದ್ದು ಅನುಮತಿ ಇದೆ, ಯಾವುದೇ ರೀತಿಯ ವಿರೋಧ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ತಮ್ಮ ಅಭಿಪ್ರಾಯ ಏನು ಸರ್? ಸರ್ ಅದು ನಾನು ವ್ಯಕ್ತಪಡಿಸಿ ಮನವಿ ಪತ್ರ ಕೊಟ್ಟಿದ್ದೀನಿ. ಯುವ ದಸರಾ ನೀವು ₹10,000 ಖರ್ಚು ಮಾಡಿ ಯುವಕರಿಗೆ ಅನುಕೂಲ ಆಗುವಂತ ಕಾರ್ಯಕ್ರಮ ಮಾಡಿದೆ. ಬರೀ ಕಲಾವಿದರು ಆರ್ಕೆಸ್ಟ್ರಾಗಳನ್ನ ಮಾಡಿ ಡ್ಯಾನ್ಸ್ ಗಳನ್ನ ಮಾಡ್ತಿದ್ರ, ಅದ್ ಮಾಡ್ಬೇಡಿ ಅಂದ್ರೆ ಸಾಕಷ್ಟು ಅರ್ಜಿಗಳನ್ನ ನಾನು ಕೊಟ್ಟಿದ್ದೀನಿ. ಆದ್ರೂ ಕೂಡ ಅದು ಕ್ರಮ ತಗೊಳ್ತಾ ಇಲ್ಲ. ಆಯ್ತಾ? ಇದೇ ರೀತಿ ಪ್ರತಿ ವರ್ಷನೂ ದಸರಾದ ಮೂಲ ಉದ್ದೇಶನ ಮಾರ್ಪಡಿಸುವಂತ ಕಾರ್ಯಕ್ರಮಗಳು ಒಂದೊಂದಾಗ ಸೇರಿಸ್ತಾ ಇದಾರೆ. ಆಯ್ತಾ? ಇದ್ರ ಬಗ್ಗೆ ವಿರೋಧ ವ್ಯಕ್ತ ಆಗ್ತಾ ಇದೆ. ಸೊ ಅದ್ರ ಬಗ್ಗೆ ನಾವು ಹೋರಾಟವನ್ನ ನಡೆಸ್ತಾನೂ ಇದೀವಿ. ಇವ್ರು ನಾವು ವಿರೋಧ ವ್ಯಕ್ತಪಡಿಸೋದು ಇವ್ರು ಹೇಳಿದ್ರೆ ತಪ್ಪೋದು. ನಾವಿಲ್ಲಿ ಕೇಳ್ತಾ ಇರೋದು ಇಷ್ಟೇ. ನಾನು ದೇವಿ ಪ್ರಸಾದ್ ಶೆಟ್ಟರ್ಗಾಗ್ಲಿ ಅಥವಾ ಅಶೋಕ್ ಕುಮಾರ್ ಆಗ್ಲಿ ನಾನು ಇದು ಮಾಡ್ತಿಲ್ಲ. ಜಿಲ್ಲಾಡಳಿತಕ್ಕೆ ನಾವು ಕೇಳ್ತೀವಿ, ಸ್ಪಷ್ಟೀಕರಣ ಕೇಳ್ತಿರೋದು. ಆ ಒಂದು ಸ್ಪಷ್ಟೀಕರಣ ಜಿಲ್ಲಾಡಳಿತನ ಕೊಡ್ಲಿ ನಮಗೆ. ಜಿಲ್ಲಾಡಳಿತನ ಅದಕ್ಕೆ ಉತ್ತರ ಕೊಡ್ಬೇಕು ಹೊರತು, ನನಗೆ ಗೊತ್ತಿದೆ ದೇವಿ ಶೆಟ್ಟಿ ಅವ್ರಿಗಾಗ್ಲಿ ಅಶೋಕ್ ಕುಮಾರ್ ನಾನು ಹೇಳ್ತಾ ಗಮನಕ್ಕೆ ತಂದಿರೋದು ಗಮನಕ್ಕೆ ತಂದಿದ್ದೀನಿ ಅಷ್ಟೇ. ಸರಿ, ಸ್ನೇಹ ಕೃಷ್ಣ ಅವರೇ, ಇದೀಗ ನಿಮ್ಮ ಜೊತೆ ನಾನು ಮತ್ತೆ ಒಂದು ಮಾತಾಡ್ತೀನಿ. ದೇವಪ್ರಸಾದ್ ಶೆಟ್ಟಿ ಅವರೇ, ಇದೀಗ ಜಿಲ್ಲಾಡಳಿತ ಇಲ್ಲಿ ಎಲ್ಲೋ ಎಡವಟ್ಟು ಮಾಡಿದೆ ಅಂತ ಅನಿಸುತ್ತೆ. ಯಾಕೆಂದರೆ ನೋಡಿ, ಅವರು ನಮಗೆ ಯಾವುದೇ ರೀತಿಯ ಮಾಹಿತಿ ಇಲ್ಲ, ಸ್ಪಷ್ಟನೆ ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್. ಹಾಗಾಗಿ ಸಮಿತಿ ಒಂದು ರೀತಿಯಲ್ಲಿ ಅಲ್ಲಿ ಒಂದು ಪತ್ರಿಕಾಗೋಷ್ಠಿ ಕರೆದಾಗಲಿ ಅಥವಾ ಸಾರ್ವಜನಿಕರಿಗೆ ಮಾಹಿತಿಯನ್ನು ಕೊಡೋದಾಗಲಿ, ಈ ಬಗ್ಗೆ ತಾವೇನಾದರೂ ಕಂಬಳ ಸಮಿತಿಯ ವತಿಯಿಂದ ಕೊಡಿ ಅಂತ ಏನಾದರೂ ಹೇಳ್ತೀರಾ, ಹೇಗೆ ಅಂತ? ದಸರಾದ ಹೈಪರ್ ಕಮಿಟಿ ಮೀಟಿಂಗ್ ಆದದ್ದು ಮೊನ್ನೆ. ಅದರಲ್ಲಿ ಯಾವಾಗ ಲಾಸ್ಟ್ ಕಳೆದ ವಾರ ಮುಖ್ಯಮಂತ್ರಿಗಳ ಅಧ್ಯಕ್ಷ
ಅಧ್ಯಕ್ಷತೆಯಲ್ಲಿ ಬೆಂಗಳೂರಲ್ಲಿ ಮೈಸೂರು ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು, ಅಧಿಕಾರಿ ವರ್ಗದವರು ಮತ್ತೆ ಅಲ್ಲಿಯ ಸಂಸದರನ್ನು ಸೇರಿ, ಸಚಿವರನ್ನು ಸೇರಿ ಮೀಟಿಂಗ್ ಆಗಿದೆ. ಆ ಮೀಟಿಂಗ್ ಅಲ್ಲಿ ಎಜೆಂಡಾ ಬಂದಿದೆ. ಏನು, ಮೈಸೂರು ದಸರಾದಲ್ಲಿ ಕಂಬಳವನ್ನು ಅಳವಡಿಸುವ ಬಗ್ಗೆ ಅನುಮೋದನೆ ಕೋರಿ ಅಂತ ಲೆಟರ್ ಅದರಲ್ಲಿ ಎಜೆಂಡಾ ಹಾಕಿದ್ದಾರೆ. ಅದು ಅಲ್ಲಿ ಚರ್ಚೆ ಆಗಿದೆ. ಚರ್ಚೆ ಆಗಿದ ನಂತರ ಮುಖ್ಯಮಂತ್ರಿಗಳು ಏನು ಅದರ ಬಗ್ಗೆ ಏನು ಅಂತಿಮ ನಿರ್ಧಾರವನ್ನು ಯಾವ ರೀತಿ ಹೇಳ್ತಾರೆ ಅಂತ ಆ ಸಮಿತಿಗೆ ಬಿಟ್ಟಿದ್ದಾರೆ. ಜಿಲ್ಲಾಧಿಕಾರಿಯವರು ಕೂಡ ಇದ್ರು. ಆದ್ರಿಂದ ಇನ್ನು ಈ ಸಮಿತಿ ಒಂದು ರೂಪುರೇಷೆ ಸಿದ್ಧಪಡಿಸಿ ಏನೇನು ದಸರಾದಲ್ಲಿ ಅಳವಡಿಸ್ತೇವೆ ಎಂಬುದನ್ನು ಬಹಿರಂಗಪಡಿಸಬಹುದು. ಅದು ನಮ್ಗೇನು ಅದರ ಬಗ್ಗೆ ಮಾಹಿತಿ ಇಲ್ಲ. ದಸರಾ ಕಮಿಟಿ ಇದೆ, ಅಲ್ಲೇ ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರೆ ಮತ್ತು ಅಲ್ಲಿಯ ಜಿಲ್ಲಾಧಿಕಾರಿ ಇದ್ದಾರೆ. ಆ ದಸರಕ್ಕೂ ಒಂದು ಸಮಿತಿ ಇದೆ ಅಂತೆ. ಶ್ರೀರಂಗಪಟ್ಟಣದಲ್ಲೂ ಕೂಡ ಒಂದು ದಸರಾ ನಡೀತದೆ. ಬೇರೆ ಬೇರೆ ಕಡೆಯಲ್ಲಿ ದಸರಾ ನಡೆಯುವ ಬಗ್ಗೆ ಅಲ್ಲಿಯ ಮೊನ್ನೆ ಶಾಸಕರುಗಳು ಹೇಳಿದ್ರು, ನಮ್ಮ ಬೇರೆ ಬೇರೆ ಜಿಲ್ಲೆಯಲ್ಲಿ ಕೂಡ ನಡೀತದೆ ಅಂತ. ಆದ್ರಿಂದ ಈ ಎಲ್ಲ ಏನೇನು ವ್ಯವಸ್ಥೆ ಯಾವ ರೀತಿ ಆಗ್ತದೆ ಎಂಬ ಬಗ್ಗೆ ಸಂಪೂರ್ಣ ವಿವರವನ್ನು ಬಹಿರಂಗಪಡಿಸಬಹುದು. ಆಮಂತ್ರಣ ಪತ್ರಿಕೆ ಆಗ್ತದೆ. ಮತ್ತೆ ಯಾರನ್ನು ಉದ್ಘಾಟನೆ ಮಾಡಲಿಕ್ಕೆ ಕರಿಬೇಕು ಅಂತ ಕೂಡ ನಿರ್ಧಾರ ಮೊನ್ನೆ ಸಭೆಯಲ್ಲಿ ಆಗಿರಲಿಲ್ಲ. ಅದು ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಟ್ಟಿದ್ದಾರೆ.